ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ವರ್ಕಾಡಿಯ ಬಜಲಕರಿಯದ ಶ್ರೀ ಶಾರಂಗಪಾಣಿ ಮಹಾವಿಷ್ಣು ಶ್ರೀ ದುರ್ಗಾ ಕ್ಷೇತ್ರದಲ್ಲಿ ಭಜನಾ ಕಮ್ಮಟ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ, ಮಂತ್ರಾಲಯ, ಪರಮಪೂಜ್ಯ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಇವರ ಶಿಷ್ಯರಾದ ಮಂತ್ರಾಲಯದ ಹನುಮೇಶಾಚಾರ್ಯರ ಆಗಮನದೊಂದಿಗೆ ಜಯತೀರ್ಥರ ಆರಾಧನೋತ್ಸವದ ಪ್ರಯುಕ್ತ ಭಜನಾ ಕಮ್ಮಟ ನಡೆಯಿತು. ಕಾಸರಗೋಡು ಜಿಲ್ಲೆ ಗುರು ಸಾರ್ವಭೌಮ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಮಂತ್ರಾಲಯದ ಸಂಯೋಗದೊಂದಿಗೆ ಕೃಷ್ಣನಗರ, ಕುಂಬಳೆ ಭಜನಾ ಕೀರ್ತನ ಗುರುಗಳು ಹಾಗೂ ಸಂಚಾಲಕಿ ಪ್ರೇಮಲತಾ ಗೋಕುಲ್ದಾಸ್ ಅವರ ಸಹಯೋಗದೊಂದಿಗೆ ಭಜನಾ ಕಮ್ಮಟ ನಡೆಯಿತು. ಇನ್ನು ಈ ಭಜನಾ ಕಮ್ಮಟದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಸಂಘ ಸುಂಕದಕಟ್ಟೆ ಬೇಕರಿ, ಶ್ರೀ ಅಯ್ಯಪ್ಪ ಭಕ್ತ ವೃಂದ ವರ್ಕಾಡಿ ಸುಂಕದಕಟ್ಟೆ, ಶ್ರೀ ಶಾರಂಗಪಾಣಿ ಮಹಾವಿಷ್ಣು ಶ್ರೀ ದುರ್ಗಾ ಕ್ಷೇತ್ರ ಭಜನಾ ಸಂಘ ವರ್ಕಾಡಿ ಬಜಲಕರಿಯ, ಓಜ ಸಾಹಿತ್ಯ ಕೂಟ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗ್ರಮಂಜೇಶ್ವರ, ಮಹಾಲಿಂಗೇಶ್ವರ ಭಜನಾ ಸಂಘ ಕುಂಜತ್ತೂರು, ಪೊಯ್ಯೆ ಚಾಮುಂಡೇಶ್ವರಿ ಮಹಿಳಾ ಭಜನಾ ಸಂಘ ಪಾವೂರು, ಶ್ರೀ ಅರಸು ಜೈ ವೀರಮಾರುತಿ ಭಜನಾ ಸಂಘ ಮಾಡ, ವಿನಾಯಕ ಮಹಿಳಾ ಭಜನಾ ಮಂಡಳಿ ಅಡ್ಕ, ಅನ್ಯೋನ್ಯ ಭಜನಾ ಮಂಡಳಿ ಚೇರುಗೋಳಿ, ಶ್ರೀ ಉಳ್ಳಾಲ್ತಿ ಸೇವಾ ಸಮಿತಿ ಭಜನಾ ಸಂಘ ಕೂಟತ್ತಜೆ, ಶ್ರೀ ತತ್ವಮಸಿ ಅಯ್ಯಪ್ಪ ಭಜನಾ ಸಂಘ ಪಾವಳ ತಂಡದವರು ಭಾಗವಹಿಸಿದ್ರು. ಈ ಸಂದರ್ಭ ವೇದಿಕೆಯಲ್ಲಿ ಪವನ್ ಕುಮಾರ್, ಭಜನಾ ಕಮ್ಮಟದ ಕೋಆರ್ಡಿನೇಟರ್ ಅನಂತ್ ಪದ್ಮನಾಭ್, ಮಂಟಮೆ ರಾಮಯ್ಯ ನಾಯಕ್, ತಿಮ್ಮಂಗೂರು ವಿಠಲ್ ಶೆಟ್ಟಿ, ಆಳ್ವರಬೆಟ್ಟು ರಾಮಣ್ಣ ಶೆಟ್ಟಿ ಹಾಗೂ ಅಲಿಕುಡಿ ಬಾಲಕೃಷ್ಣ ನಾಯಕ್ ಉಪಸ್ಥಿತರಿದ್ದರು. ಅಖಂಡ ಭಜನೆ ಇಡೀ ಕಲಿಯುಗದಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಯಾವುದು ಅಂತಂದ್ರೆ ಭಜನೆಗಳು. ಯಜ್ಞ ಯಾಗವು ಎಲ್ಲವೂ ಕೂಡ ತಪಸ್ಸು ಮಾಡೋದು ಎಲ್ಲ ಬೇರೆ ಬೇರೆ ಯುಗದಲ್ಲಿ ಇದ್ದಾವೆ. ಕೃತ ಯುಗದಲ್ಲಿ, ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಎಲ್ಲಲ್ಲೂ ಒಂದೊಂದು ಯುಗದಲ್ಲಿಯೂ ಕೂಡ ಬೇರೆ ಬೇರೆ ವಿಶಿಷ್ಟವಾಗಿರತಕ್ಕಂಥದ್ದು. ಕಲಿಯುಗದಲ್ಲಿ ಮಾತ್ರ ಭಜನೆಗೆ ಬಹಳ ಪ್ರಶಸ್ತ ಅಂತ ಹೇಳ್ತಾರೆ. ಭಜನೆಗೆ ಒಲಿಯುವ ರಂಗ ವಿಠಲ ಅಂತಂದು ಶ್ರೀಪಾದರಾಜರು ಹೇಳ್ತಾರೆ. ಆ ಒಂದು ಉದ್ದೇಶದಿಂದ ಭಗವಂತನ ಎದುರಿಗೆ ಕೂತುಕೊಂಡು ಭಜನಾ ಕಮ್ಮಟವನ್ನ ಈ ಕೇರಳ ರಾಜ್ಯದಲ್ಲಿ ದುರ್ಗಾ ಕ್ಷೇತ್ರದಲ್ಲಿ ಕಣ್ಣುವ ಋಷಿಗಳು ತಪಸ್ಸು ಮಾಡಿದ ಸ್ಥಳದಲ್ಲಿ ಕೂತ್ಕೊಂಡು ಒಂದು ಹಾಡನ್ನು ಹಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಮೈ ಮರೆತು ಹಾಡಬೇಕು, ಮೈ ಮರೆತು ನರ್ತನ ಮಾಡಬೇಕು. ನೀವು ಭಜನೆ ಮಾಡ್ತಾ ಇದ್ರೆ ಎದುರಿಗಿರ್ತಕ್ಕಂತಹ ವ್ಯಕ್ತಿ ನರ್ತನೆ ಮಾಡಬೇಕಂತ, ಆ ರೀತಿ ಭಜನೆ ಮಾಡಬೇಕಂತ. ನಾವು ನಾಟಕದಿಂದ ಭಜನೆ ಮಾಡಿದ್ರೆ ಅವನಿಗೆ ಗೊತ್ತಾಗಿಬಿಡುತ್ತೆ ಎದುರಿಗಿದ್ದವನು. ಅದಕ್ಕೆ ನಾವು ಇನ್ನೊಬ್ಬರು ನೋಡ್ತಾರಂತ ಭಜನೆ ಮಾಡಬಾರ್ದಂತ. ನಾವು ಮಾಡೋದು ನಮ್ಮ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಪ್ರೀತಿ ಆಗಬೇಕು, ಎದುರಿಗಿರ್ತಕ್ಕಂತಹ ಭಗವಂತನ ಪ್ರೀತಿ ಆಗಬೇಕು. ಆ ಎರಡು ಉದ್ದೇಶ ಇಟ್ಟುಕೊಂಡು ಭಜನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಜೇಶ್ವರ.